ಅಣ್ಣಾಮಲೈ ಹೆಲಿಕಾಪ್ಟರ್ನಲ್ಲಿ ಹಣ ತಂದಿದ್ದಾರೆ. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಆರೋಪ ಮಾಡಿದರು. ಸೊರಕೆ ಆರೋಪಕ್ಕೆ ಅಣ್ಣಾಮಲೈ ಅವರು ತಿರುಗೇಟು ನೀಡಿದ್ದಾರೆ. ಸೊರಕೆ ಅವರು ಎಲ್ಲರೂ ಅವ್ರ ತರನೇ ಅಂತ ಅಂದ್ಕೊಂಡಿದ್ದಾರೆ. ನಾವು ಪ್ರಾಮಾಣಿಕವಾಗಿದ್ದೇವೆ, ನಾವು ಯಾರ ಬಗ್ಗೆ ತಪ್ಪು ಮಾತಾಡಲ್ಲ. ಅಪಪ್ರಚಾರ ಮಾಡುವ ಕಾಂಗ್ರೆಸ್ ಬಾಯಿಗೆ ಬಂದಂತೆ ಮಾತಾಡುತ್ತೆ. ಪ್ರತಿಸ್ಪರ್ಧಿಗೆ ಹೆದರಿ ಸೊರಕೆ ಈ ರೀತಿ ಮಾತಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಅಭ್ಯರ್ಥಿ ಗುರ್ಮೆ ಸುರೇಶ್ ಶೆಟ್ಟಿ ಗೆಲುವು ಖಚಿತ ಅನ್ನೋದು ಗೊತ್ತಾಗಿದೆ. ನಾನು ಹೆಲಿಕಾಪ್ಟರ್ನಲ್ಲಿ ಬಂದಿದ್ದೆ ನಿಜ. ಉಡುಪಿಯಿಂದ ಇನ್ನೊಂದು ಕಡೆ ತುರ್ತಾಗಿ ಹೋಗಬೇಕು. ಒಟ್ಟು 5 ಕಾರ್ಯಕ್ರಮಗಳು ನಿಗದಿಯಾಗಿವೆ. ಸುಳ್ಯ, ತೀರ್ಥಹಳ್ಳಿ, ಚಿಕ್ಕಮಗಳೂರು ಎಲ್ಲ ಕಡೆ ಓಡಾಟ ಇದೆ. ಸಮಯಕ್ಕೆ ಸರಿಯಾಗಿ ಎಲ್ಲಾ ಸ್ಥಳದಲ್ಲಿ ಹಾಜರಿರಬೇಕು. ಸೊರಕೆ ಅವರು ನನ್ನ ಒಳ್ಳೆ ಮಿತ್ರರು. ಅಸಹಾಯಕತೆಯಿಂದ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಅಣ್ಣಾಮಲೈ ಹೇಳಿದರು. ಮೇಲೆ ಕ್ಯಾಂಡಿಡೇಟ್ ಒಂದೊಂದು ಮನೆಗೆ ತಗೊಂಡೋಗಿ ನಿಲ್ಲಿಸಬೇಕು. ಇದೆಲ್ಲ ನಮ್ಮ ಕಾರ್ಯಕ್ರಮ. ತಾವಿಲ್ಲಿ ಬಂದಿರುವ ತಾವೆಲ್ಲರೂ ಕೂಡ ನೆಕ್ಸ್ಟ್ 20-25 ದಿವಸ ತಾವು ಕಂಪ್ಲೀಟ್ ಆಗಿ 100% ತಮ್ಮ ಸಮಯ ಕೊಟ್ಟು ಪಕ್ಷಕ್ಕಾಗಿ ತಾವು ದುಡಿದು ಇಲ್ಲಿருந்து ಬಿಜೆಪಿ ಕ್ಯಾಂಡಿಡೇಟ್ ಅವರು ಗೆದ್ದು ಇಲ್ಲಿருந்து ತಾವು ವಿಧಾನಸಭೆಗೆ ತಾವು ಕಳಿಸ್ಕೊಡ್ತೀರಾ ನಂಬಿಕೆ ನನಗಿದೆ. ನನಗೂ ತಾವಿಲ್ಲಿ ಕರೆದಿದ್ದೀರಾ. ಬಹಳ ಒಂದು ಸಂತೋಷದಲ್ಲಿ ಇಲ್ಲಿ ಬಂದಿದ್ದೀನಿ. ಬಹಳ ಒಂದು ಒಳ್ಳೆ ಕಾರ್ಯಕ್ರಮ ಇದು. ನಮ್ಮ ಸಂಘಟನೆ, ನಮ್ಮ ಐಡಿಯಾಲಜಿ, ವ್ಯಕ್ತಿ 3 ಸೇರುವಾಗ ಕಂಟಿನ್ಯೂಸ್ ಆಗಿ ಉಡುಪಿಯಲ್ಲಿ ಯಾಕೆ ಬಿಜೆಪಿ ಗೆದ್ಕೊಂಡು ಬರ್ತಾ ಇದೆ ವೇದಿಕೆ ಮೇಲೆ ನಾವು ನೋಡ್ತಾ ಇದ್ದೀವಿ. ಇಬ್ಬರು ಒಟ್ಟು ಸೇರಿಕೊಂಡು ಡಬಲ್ ಇಂಜಿನ್ ಬೇರಲ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದು ನಾಮಪತ್ರ ಸಲ್ಲಿಸಿದ ಮೇಲೆ ಕ್ಯಾಂಡಿಡೇಟ್ ಒಂದೊಂದು ಮನೆಗೆ ತಗೊಂಡೋಗಿ ನಿಲ್ಲಿಸಬೇಕು. ಇದೆಲ್ಲ ನಮ್ಮ ಕಾರ್ಯಕ್ರಮ. ತಾವಿಲ್ಲಿ ಬಂದಿರುವ ತಾವೆಲ್ಲರೂ ಕೂಡ ನೆಕ್ಸ್ಟ್ 20-25 ದಿವಸ ತಾವು ಕಂಪ್ಲೀಟ್ ಆಗಿ 100% ತಮ್ಮ ಸಮಯ ಕೊಟ್ಟು ಪಕ್ಷಕ್ಕಾಗಿ ತಾವು ದುಡಿದು ಇಲ್ಲಿருந்து ಬಿಜೆಪಿ ಕ್ಯಾಂಡಿಡೇಟ್ ಅವರು ಗೆದ್ದು ಇಲ್ಲಿருந்து ತಾವು ವಿಧಾನಸಭೆಗೆ ತಾವು ಕಳಿಸ್ಕೊಡ್ತೀರಾ ನಂಬಿಕೆ ನನಗಿದೆ. ನನಗೂ ತಾವಿಲ್ಲಿ ಕರೆದಿದ್ದೀರಾ. ಬಹಳ ಒಂದು ಸಂತೋಷದಲ್ಲಿ ಇಲ್ಲಿ ಬಂದಿದ್ದೀನಿ. ಬಹಳ ಒಂದು ಒಳ್ಳೆ ಕಾರ್ಯಕ್ರಮ ಇದು.